ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪಿಯು ಕಾಲೇಜ್ ವಿದ್ಯಾರ್ಥಿಗಳ ನಡುವೆ ಹೊಡೆದಾಟ ಪ್ರಕರಣದಲ್ಲಿ ಹಲ್ಲೆ ನಡೆಸಿದ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಹಿನ್ನೆಲೆ ಪೊಲೀಸ್ ವಶದಲ್ಲಿರುವ ವಿದ್ಯಾರ್ಥಿಗಳನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ಮತ್ತು ಇತರ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಠಾಣೆಗೆ ಇದೀಗ ಮುತ್ತಿಗೆ ಹಾಕಿದ್ದಾರೆ. ಕೇವಲ ಒಂದು ಕಡೆಯ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಎನ್ನುವ ಆರೋಪವನ್ನ ಹಿಂದೂ ಪರ ಸಂಘಟನೆಗಳು ಮಾಡಿದ್ದು, ಈ ಸಂದರ್ಭ ಪುತ್ತೂರು ಡಿವೈಎಸ್ಪಿ ಸಂಘಟನೆ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ ಎಂದು ತಿಳಿದು ಬಂದಿದೆ. ಕುಮಾರ್ ಪ್ರತಿನಿಧಿಯವರು ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುತ್ತೂರು ಕೊಂಬೆಟ್ಟು ಕಾಲೇಜು ವಿದ್ಯಾರ್ಥಿಗಳ ಹೊಡೆದಾಟ ಪ್ರಕರಣ ಏನ್ ಕುಮಾರ್, ಏನಾಗಿದೆ ಇದು? ಈ ಒಂದು ಪ್ರಕರಣ ಕಳೆದ ಒಂದು ವಾರದಿಂದ ಈಚೆಗೆ ಪುತ್ತೂರಿನಲ್ಲಿ ಕೆಲವು ಶಾಂತಿ ಕಾಯ್ದುಕೊಳ್ಳುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಈ ಕಾರಣಕ್ಕಾಗಿ ಒಂದು ವಿದ್ಯಾರ್ಥಿನಿ ಜೊತೆಗೆ ಮಾತನಾಡಿದರೆ ಎನ್ನುವ ಕಾರಣಕ್ಕಾಗಿ ಎರಡು ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ಮಾತಿನ ಚಕಮಕಿ ಮತ್ತು ಹೊಡೆದಾಟ ನಡೆದಿತ್ತು. ಈ ಸಂಬಂಧಪಟ್ಟಂತೆ ಎರಡು ಕಡೆಗಳಿಂದ ಕೂಡ ಪೊಲೀಸ್ ಕಂಪ್ಲೇಂಟ್ ದೂರು ದಾಖಲಾಗಿತ್ತು ಮತ್ತು ಈ ಸಂಬಂಧ ಇಂದು ಪೊಲೀಸರು ಎರಡು ಗುಂಪಿನ ಅಪ್ರಾಪ್ತ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಕೌನ್ಸಿಲಿಂಗ್ ನೀಡುವಂತಹ ಒಂದು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ವಿದ್ಯಾರ್ಥಿಗಳನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ನಿತಿನ್. ಓಕೆ ಕುಮಾರ್ ಅವರೇ, ಈಗ ಈ ಒಂದು ಪ್ರಕರಣವನ್ನು ಗಮನಿಸಿದಾಗ ವಿದ್ಯಾರ್ಥಿನಿಯ ಜೊತೆ ವಿದ್ಯಾರ್ಥಿ ಮಾತನಾಡಿದ್ದಾನೆನ್ನುವಂತಹ ವಿಚಾರಗಳಲ್ಲಿ ಈ ಒಂದು ಪ್ರಕರಣ ಪ್ರಾರಂಭವಾಗುತ್ತೆ ಅಲ್ವಾ? ಓಕೆ, ತದನಂತರ ಇಲ್ಲಿ ಇವತ್ತು ಹಿಂದೂ ಜಾಗರಣ ವೇದಿಕೆ ಮುತ್ತಿಗೆ ಹಾಕ್ತಾರೆ ಅಂತ ಬಂದಾಗ ಅಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ಮಾತ್ರ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಒಂದು ಆರೋಪ ಇವತ್ತಿನ ದಿನ ಕೇಳಿ ಬರ್ತಾ ಇರುವಂತದ್ದು. ಏನು ಅಂದ್ರೆ ಎರಡು ಕಡೆಗಳಿಂದ ನಡೆದಿರುವಂತಹ ಸಂದರ್ಭಗಳಲ್ಲಿ ಹಿಂಜಾವೇ ಯಾಕೆ ಈ ಒಂದು ಪ್ರಕರಣಕ್ಕೆ ಬರುತ್ತೆ ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಯಾಕೆ ಇಷ್ಟು ದಿನಗಳಾದ್ರೂ ಕೂಡ ಈ ಒಂದು ಹೊಡೆದಾಟ ಅಥವಾ ಈ ಒಂದು ವಿವಾದ ಏನಿದೆ ತಣ್ಣಗಾಗಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಬರುತ್ತೆ. ಏನ್ ಹೇಳ್ತೀರಾ ಕುಮಾರ್ ಅವರೇ? ಖಂಡಿತವಾಗಿ ಈ ಒಂದು ವಿದ್ಯಾರ್ಥಿಗಳ ಒಂದು ಹೊಡೆದಾಟ ಪ್ರಕರಣ ಇದೀಗ ಬೀದಿಗೆ ಬಂದು ನಿಂತಿರುವಂತದ್ದು. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ನೀಡುವ ಹಿನ್ನೆಲೆಯಲ್ಲಿ ಎರಡು ಕಡೆಗಳಿಂದ ಕೂಡ ಈಗ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಒಂದು ವಕಾಲತ್ ನಡೆಸ್ತಾ ಇದೆ. ಈ ಕಾರಣಕ್ಕಾಗಿ ಈಗ ಈ ಒಂದು ಘಟನೆ ಕೊಂಚ ಭಿನ್ನ ರೂಪಿಗೆ ಒಂದು ಬಂದಿರುವಂತದ್ದು. ಈ ಕಾರಣಕ್ಕಾಗಿ ಈ ಒಂದು ಪುತ್ತೂರಿನಲ್ಲಿ ಈಗ ಒಂದು ಎರಡು ಕೋಮಿನ ನಡುವೆ ಈ ಒಂದು ವಿದ್ಯಾರ್ಥಿಗಳ ಸಂಘರ್ಷ ಕೋಮಿನ ನಡುವೆ ಒಂದು ದ್ವೇಷಕ್ಕೆ ಕೂಡ ಕಾರಣವಾಗಿದೆ. ಓಕೆ, ಈಗ ಈ ವಿಚಾರಗಳು ಕೋಮಿನ ನಡುವೆ ದ್ವೇಷಕ್ಕೆ ಕಾರಣವಾಗುತ್ತೆ ಅನ್ನುವಂತಹದ್ದು ಒಂದ್ ಕಡೆ ಆದ್ರೆ, ಇದೀಗ ವಶಕ್ಕೆ ಪಡೆಯಲಾಗಿರುವಂತಹ ವಿದ್ಯಾರ್ಥಿಗಳನ್ನ ಬಿಟ್ಟಿದ್ದಾರಾ ಪೊಲೀಸರು ಅಥವಾ ಹೇಗೆ? ಅಂದ್ರೆ ಈ ಒಂದು ಹಿಂಜಾವೆಯ ಒಂದು ಪ್ರತಿಭಟನೆ ಬಳಿಕ ಈ ಒಂದು ಹಿಂಜಾವೆ ಕಾರ್ಯಕರ್ತರು ಮಹಿಳಾ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ ಬಳಿಕ ಇದೀಗ ಪುತ್ತೂರು ಡಿವೈಎಸ್ಪಿ ಅವರು ಈ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಮತ್ತು ಅವರಿಗೆ ಕಾರ್ಯಕರ್ತರಿಗೆ ನೈಜ ಒಂದು ಸ್ಥಿತಿಯನ್ನು ವಿವರಿಸುವಲ್ಲಿ ಸಫಲರಾಗಿದ್ದಾರೆ ಮತ್ತು ಎರಡು ಗುಂಪಿನ ವಿದ್ಯಾರ್ಥಿಗಳು ಕೂಡ ಪೊಲೀಸ್ ಠಾಣೆಯಲ್ಲಿ ಕೌನ್ಸಿಲಿಂಗ್ ಆಗಿ ಕಾರ್ಯತರಲಾಗಿದೆ ಎನ್ನುವ ಒಂದು ಮಾಹಿತಿಯನ್ನು ಹಿಂದೂ ಪರ ಸಂಘಟನೆಗಳ ನಾಗರಿಕರಿಗೆ ನೀಡಿದ ಹಿನ್ನೆಲೆ ಇದೀಗ ಹಿಂದೂ ಪರ ಸಂಘಟನೆಗಳು ಈ ಒಂದು ಮಹಿಳಾ ಠಾಣೆಯಿಂದ ಧನ್ಯವಾದ ಕುಮಾರ್ ಅವರೇ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಪುತ್ತೂರು ಕೊಂಬೆಟ್ಟು ಕಾಲೇಜು ವಿದ್ಯಾರ್ಥಿಗಳ ಹೊಡೆದಾಟ, ಅಲ್ಲಿ ಇರಿತ ಪ್ರಕರಣ ಕೂಡ ನಡೆಯುತ್ತೆ. ದಿನದಿಂದ ದಿನಕ್ಕೆ ಬೂದಿ ಮುಚ್ಚಿದ ಕೆಡದಂತಾಗಿದೆ. ಯಾಕೆ ವಿದ್ಯಾರ್ಥಿಗಳು ಈ ಸಂದರ್ಭ ಈ ರೀತಿ ಹೊಡೆದಾಡ್ಕೊಳ್ತಾರೆ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ, ಜೊತೆಗೆ ಯಾಕೆ ಇದನ್ನ ನಮ್ಮ ಇಲಾಖೆ ಅಥವಾ ನಮ್ಮ ಸಮಾಜ ಬಗೆಹರಿಸುವಲ್ಲಿ ವೈಫಲ್ಯವನ್ನ ಕಾಣ್ತಾ ಇದೆ ಅನ್ನುವಂಥ ಪ್ರಶ್ನೆಯೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ.